ಹೊಸ ವರ್ಷವನ್ನ ಸಂಭ್ರಮದಿಂದ ಸ್ವಾಗತಿಸಲು ಮಂಗಳೂರಿನ ಪ್ರಖ್ಯಾತ ಹೋಟೆಲ್ ಓಷನ್ ಪರ್ಲ್ನಲ್ಲಿ ವೇದಿಕೆ ಸಿದ್ಧವಾಗಿದೆ. ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಮಂಗಳೂರಿನ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ವೈವಿಧ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ತನ್ನ ನಗುಮೊಗದ ಸೇವೆಗಾಗಿ ಈಗಾಗಲೇ ವಿಶ್ವ ಮನ್ನಣೆ ಗಳಿಸಿರುವ ಹೋಟೆಲ್ ಓಷನ್ ಪರ್ಲ್ನ ವತಿಯಿಂದ ಹೊಸ ವರ್ಷಾಚರಣೆಯ ಅಂಗವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಖ್ಯಾತ ಬಾಲಿವುಡ್ ಹಾಸ್ಯ ಕಲಾವಿದ ಗ್ರೇಟ್ ಇಂಡಿಯನ್ ಲಾಫರ್ ಚಾಲೆಂಜ್ನ ಫಸ್ಟ್ ರನ್ನರ್ ಅಪ್ ಖ್ಯಾತಿಯ ಎಹ್ಸಾನ್ ಖುರೇಶಿ ಅವರಿಂದ ಕಾಮಿಡಿ ಶೋ ನಡೆಯಲಿದೆ. ಈಗಾಗಲೇ ತನ್ನ ಕಾಮಿಡಿಯ ಮೂಲಕ ಜನಮನ ಗೆದ್ದಿರುವ ಎಹ್ಸಾನ್ ಖುರೇಶಿ ಅವರು ಇದೀಗ ಮತ್ತೆ ಮಂಗಳೂರಿಗರನ್ನ ನಗೆ ಕಡಲಲ್ಲಿ ತೇಲಿಸಲಿದ್ದಾರೆ. मेरा नाम है एहसान कुरैशी, बातें करता हूँ कैसी कैसी, मीठी मीठी बातों में सबको फंसाता हूँ और रोते हुओं को भी हंसाता हूँ। जी हाँ, मैं हूँ एहसान कुरैशी ओरिजिनल और मैं आ रहा हूँ आपके मैंगलोर सिटी। कब 31st की नाइट यानी नए साल का स्वागत करने, आपको हंसाने बहुत सारा हंगामा लेकर मेरे साथ आ रही है मुंबई से बॉलीवुड टीम। तो हंगामा करने आपके बीच में आ रहे हैं, आप आइएगा जरूर। जगह याद रखिएगा, टीएमए पाई इंटरनेशनल कन्वेंशन सेंटर मैंगलोर, शाम 7:30 बजे 7:30 शार्प आइएगा जरूर। मैं इंतजार कर रहा हूँ। थैंक यू।